సొల్మిలు నమ్మ కుడ్ల ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ಡಿಎಪಿ ಈಟದ ಸಬ್ಸಿಡಿನ 500 ರೂಪಾಯಿ ದಾತು 1200 ಹೆಚ್ಚು ಮಲ್ತಿನ ಕೇಂದ್ರ ಸರ್ಕಾರ, ರೈತರನ್ನ ಏಳಿಗೆನೇ ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ತೊಕ್ಕೊಟ್ಟು ರಾಜಮಾರ್ಗದ ಮೇಲ್ಸಂಕೋಡು ಸ್ಕೂಟರ್ಗೆ ಎಡ್ತಿನ ಕಾರು, ಮೇಲ್ಸಂಕೋಡ್ದು ತಿರ್ತುರಟ್ಟದ ಜೀವ ಕಳೆಯನ್ನ ಕುಂಪಳದ ವಸಂತಿ, ಮಲ್ಲಪೆಟ್ಟಾದ ಮಗಲು ಆಸ್ಪತ್ರೆಗೆ. ಚಂಡಮಾರುತಗೂ ಬೊಂಬೈ ಕಡಲಡ ಮುರ್ಕಿನ ಬಾರ್ಜ್ P-300 273 ಜನಟು 188 ಬಚಾವ್, 35 ಪುಣ ತಿಕ್ಕದು ನನಲ ನಾಡುಪತ್ತುನ ಕಾರ್ಯಾಚರಣೆ. ಮಂಜನಾಡಿ ಗ್ರಾಮಡು ಪರೀಕ್ಷೆ ನಡಪಾಯಿನ 44 ಜನಟು 21 ಜನಕ್ಕೂ ಕೊರೋನಾ ಪಾಸಿಟಿವ್, ಒಂದು ಗಂಭೀರ ವಿಚಾರ. ಜಿಲ್ಲಾಡಳಿತದ ಕೊರೋನಾ ಕ್ರಮ ತೊಟ್ಟುಗೂ ಕೈಜೋಡಿಸಾಲೆ, ಕೋವಿಡ್ ಟಾಸ್ಕ್ ಫೋರ್ಸ್ ಬಿಟ್ಟು ಯುಟಿ ಖಾದರ್. ವಾರ್ತೆದ ವಿವರ. ಕೇಂದ್ರ ಸರ್ಕಾರ ಈಟದ ಸಬ್ಸಿಡಿನ ಭಾರಿ ಹೆಚ್ಚು ಮಲ್ತದು ರೈತರಿಗೂ ಅನುಕೂಲ ಮಲ್ತು ಕೊಡ್ತುಂಡು. ಡಿಎಪಿ ರಸಗೊಬ್ಬರ 2400 ರೂಪಾಯಿದ ಬದಲು 1200 ರೂಪಾಯಿಗೆ ತಿಕ್ಕೊಂಡು ರೈತರನ್ನ ಏಳಿಗೆನೆ ಎಂಕ್ಲಿನ ಸರ್ಕಾರದ ಮುಖ್ಯ ಉದ್ದೇಶ ಅಂದು ಪ್ರಧಾನಿ ನರೇಂದ್ರ ಮೋದಿ ಪಂತೆರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಟದ ಸಬ್ಸಿಡಿನ ಶೇಕಡಾ 140 ಹೆಚ್ಚ ಮಲ್ತದು ಮಲ್ಲ ಪದ್ಯದಿದ್ದು ರೈತರನ್ನ ಏಳಿಗೆನೆ ಎಂಕ್ಲಿನ ಸರ್ಕಾರದ ಕೇಂದ್ರ ಉದ್ದೇಶ ಪಂತೆರ. ಒಂದು ರೈತರಿಗೂ ಅನುಕೂಲ ಆದಿತ್ತದು ಡಿಎಪಿ ಗೊಬ್ಬರದ ಸಬ್ಸಿಡಿ ಗೋಣಿಗೆ 500 ರೂಪಾಯಿದ್ದು 1200 ರೂಪಾಯಿಗೆ ಹೆಚ್ಚಾತನ. ಅವೇರ್ದು ಒಂಜಿ ಗೋಣಿ ಡಿಎಪಿ 2400 ರೂಪಾಯಿದ ಬದಲು 1200 ರೂಪಾಯಿಗೆ ತಿಕ್ಕೊಂಡು ಈ ಸಬ್ಸಿಡಿಗೆ ಸರ್ಕಾರ 14,775 ಕೋಟಿ ರೂಪಾಯಿ ಖರ್ಚು ಮಲ್ಪೆರುಂಡು. ರೈತರನ್ನ ಬದುಕು ಸುಧಾರಿಪೆರೆ ಸರ್ಕಾರ ತಯಾರುಂಡು. ಅಂಚಾದ ಜಾಗತಿಕ ಬೆಲೆ ಹೆಚ್ಚಾಂಡಲ ಈಟ್ ಪರಬಿಲೆಟ್ ತಿಕ್ಕುನಂಚ ತೂಪಾಂದು ಪ್ರಧಾನಿ ಮೋದಿ ಹಿಂದಿ ಭಾಷೆಡು ಟ್ವೀಟ್ ಮಲ್ತಿದೆರ. ಡಿಎಪಿದ ಅಂತಾರಾಷ್ಟ್ರೀಯ ಮಾರ್ಕೆಟ್ ಬೆಲೆ ಏರಂಡಲ ದುಂಬುದ ಈಟಿಗೆ 1200 ರೂಪಾಯಿಗೆ ಮಾರುನೇನು ದುಂಬರಿಪೆರೆ ನಿರ್ಧಾರ ಮಲ್ತದನಂದು ಪ್ರಧಾನಿ ಪಂತೆರ. ಡಿಎಪಿದ ನಿಜವಾಯಿನ ಬೆಲೆ ಗೋಣಿಗೆ 2400 ರೂಪಾಯಿ, ಈಟದ ಕಂಪನಿಲು 500 ರೂಪಾಯಿ ಸಬ್ಸಿಡಿ ಲೆಕ್ಕೋಗುದ್ದೆ ತೊಂದು 1100 ರೂಪಾಯಿಗೆ ಮಾರೊಂದಿತ್ತ. ಬೆಲೆ ಇರ್ತದ ಮಾತಾ ಪುದೇನು ತುಂಬೆರೆ ಕೇಂದ್ರ ಸರ್ಕಾರ ನಿರ್ಧಾರ ಮಲ್ತದನ. ಪ್ರತಿಯೊಂದು ಗೋಣಿಗೆ ಸಬ್ಸಿಡಿ ಪ್ರಮಾಣ ಒಂದೇ ಸರ್ತಿಗೆ ಏರಾದ ಜಿಂದ ಪಂತಣ. ರಾಸಾಯನಿಕ ಗೊಬ್ಬರೊಲೆಗೆ ಸಬ್ಸಿಡಿ ಕೊರಿಯರೆ ಸರ್ಕಾರ ವರ್ಷಲ 80,000 ಕೋಟಿ ರೂಪಾಯಿ ಖರ್ಚು ಮಲ್ಪರುಂಡು. ಕುಂಪಳದ ವಸಂತಿ ಪನ್ಪುನಾರು ಮಗಳೇನ ಒಟ್ಟುಗು ಪೋವಂದಿತ್ತಿನ ಸ್ಕೂಟರ್ಗೆ ಕಾರ್ ಎಡ್ತದು ಆರು ತೊಕ್ಕೊಟ್ಟು ಮೇಲ್ಸನ್ಕೊಡ್ದು ತೀರ್ಥಗ ಬೂರ್ದು ತೀರ್ನ ಬೇಜಾರ್ದ ಸಂಗತಿ ಗುರುವಾರ ಕಾಂಡೆ ನಡೆತದನ. ಜೋರ್ದ ಪೆಟ್ಟಾಯನ ಅರೆನ ಮಗಳು ಶ್ರೀಜಾ ಪನ್ಪುನಾರಿನ ದೇರ್ಲಕಟ್ಟೆದ ಆಸ್ಪತ್ರೆಗೆ ಸೇರ್ಸಾದಿರ. ತೊಕ್ಕೊಟ್ಟು ರಾಜಮಾರ್ಗಡು ರಬಸಡು ಬತ್ತಿನ ಕಾರುಂಜಿ ಮಾರ್ಗದ ನಡುತ್ತ ಡಿವೈಡರ್ದ ಮಿತ್ತಡೆ ಲಾಗಿದ್ದು ಸ್ಕೂಟರ್ಗೆ ಎಡ್ತಿ ನೀಡಿದವರ ಸ್ಕೂಟರ್ ಡಿತ್ತಿನ ಪೊಂಜವು ಮೇಲ್ಸಂಕೊಡ್ದು ತೀರ್ತು ಬೂರ್ದು ಜೀವ ಕಳೆಯನ್ನ ಬೇಜಾರ್ದ ಸಂಗತಿ ನಡೆತದನ. ಸ್ಕೂಟಿಡು ಅಪ್ಪೆನೊಟ್ಟಿಗೆ ಇತ್ತಿನ ಮಗಲಿಗೆ ಜೋರ್ದ ಪೆಟ್ಟಾದ ದೇರ್ಲಕಟ್ಟೆ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದನ. ಕುಂಪಳದ 5 ವರ್ಷ ಪ್ರಾಯದ ವಸಂತಿ ಪನ್ಪುನಾರು ತೀರ್ನ ಪುಂಜವು, ಮಗಲು 20 ವರ್ಷದ ಶ್ರೀಜಾ. ವಸಂತಿ ಗುರುವಾರ ಕಾಂಡೆ ಜಪ್ಪ ಮುಗೇರಡು ಪುನಃ ಅಪ್ಪೆನ್ನು ತುಯ್ಯರೆ ಮಗಲನ ಒಟ್ಟಿಗೆ ಪೋವಂದಿತ್ತೀರ. ಮೇಲ್ಸಂಕೊಡೆ ತಲಪಾಡಿದಂಚಿ ಪೋವಂದಿತ್ತಿನ ಕಾರ್ ಡ್ರೈವರ್ನ ಪತ್ತು ತತ್ತದು ಡಿವೈಡರ್ ಮಿತ್ ಲಾಗಿದ್ದು ಸ್ಕೂಟರ್ಗೆ ಎಡ್ತದನ. ಎಡ್ತಿನ ರಬಸೊಡೆ ಸ್ಕೂಟರ್ದ ಪಿರೌಡು ಕುಲ್ಲದಿತ್ತಿನ ವಸಂತಿ ಮೇಲ್ಸಂಕೊಡು ಇರುವ ಅಡಿತಾತ ತೀರ್ಥಗೆ ರಟದು ಜಾಗಿಡೆ ತೀರ್ದೆರ. ಸ್ಕೂಟರ್ ಬುಡೊಂದಿತ್ತಿನ ಮಗಲ ಶ್ರೀಜಾಗ ಜೋರ್ದ ಪೆಟ್ಟಾತಂಡ. ಕಾರ್ ಡ್ರೈವರ್ನ ಒಟ್ರಾಸಿ ರಭಸ ಅಮ್ಮಸರದ ಗಾಡಿ ಬುಡ್ಪುನ ಗಾಡಿ ಡಿವೈಡರ್ ಲಾಗೆರೆ ಕಾರಣ ಅಂದಾಜಿ ಮಲ್ತಿದೆರ. ವಸಂತೀರ್ನ ಕಂಡನಿ ಇಂಚಿ ಪೌಷರಿಜ್ಜಂದೆ ತೀರ್ದೆರ. ಒರ್ತಿ ಮಗಲು ಬಕ ಒರ್ತಿ ಮಗನು ವಸಂತಿ ಆಗತ್ತಿದೆರ. ಕಾರ್ ಡ್ರೈವರ್ ಶಮಿತ್ನ ನಾಗೂರಿ ಸಂಚಾರಿ ಪೊಲೀಸ್ ಸ್ಟೇಷನ್ ಪೊಲೀಸರು ವಿಚಾರಣೆ ನಡಪಾದಿರ. ಕೊರೋನಾ ಲಾಕ್ಡೌನ್ ದಾತ್ರ ಕರಾವಳಿದ ಲಕ್ಷಗಟ್ಟಲೆ ಮೀನುಗಾರರ ಕುಟುಂಬಲು ಸಾದಿಗೆ ಬೋರ್ದ ಸರ್ಕಾರಲು ಅಕ್ಲೇನು ರಕ್ಷಣೆ ಮಲ್ಪಡೊಂದು ಮಾಜಿ ಮೀನುಗಾರಿಕಾ ಮಂತ್ರಿ ಪ್ರಮೋದ್ ಮಧ್ವರಾಜ್ ಒತ್ತಾಯ ಮಲ್ತಿದೆರ. ಆರು ಗುರುವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಕೂಟೋಡು ಪಾತಿರಿಯರ. ರಾಜ್ಯದ ಮಾಜಿ ಮೀನುಗಾರಿಕಾ ಮಂತ್ರಿ ಪ್ರಮೋದ್ ಮಧ್ವರಾಜ್ ಕುಡ್ಲದ ಕಾಂಗ್ರೆಸ್ ಭವನುಡು ಸುದ್ದಿಕೂಟುಡು ಪಾತಿರ್ದು
ಕೊರೋನಾ ಲಾಕ್ಡೌನ್ ನೋಡ್ದಾತ್ರ ಕರಾವಳಿದ ಲಕ್ಷಗಟ್ಲೆ ಮೀನುಗಾರ ಕುಟುಂಬಲು ಸಾದಿಗಬೂರ್ದ ಸರ್ಕಾರ ಮೀನುಗಾರರಿಗೆ ರಕ್ಷಣೆ ಮಲ್ಪುಡುಂದು ಒತ್ತಾಯ ಮಲ್ತೆರ. ಲಾಕ್ಡೌನ್ ಬುಕ್ಕ ಚಂಡಮಾರುತೊಡ್ದು ಮೀನುಗಾರರ ಬದುಕಿಗೆ ಭಾರಿ ನಷ್ಟ ಆತನ. ಮೀನುಗಾರರಿಗೆ ಕೊರುಡಾಯಿನ ಸಾಲ ಸವಲತ್ತುಲೆನ ಸರ್ಕಾರ ಕೊರೊಂದಿಜ್ಜೆ. ಸರ್ಕಾರಲು ಮೀನುಗಾರರಿಗೆ ಘೋಷಣೆ ಮಲ್ತದಿನ ಪ್ಯಾಕೇಜುಲು ಓಡೆಪೋಂಡು ಒಂದು ಪ್ರಶ್ನೆ ಮಲ್ತಿನ ಮಧ್ವರಾಜ್ ಮೀನುಗಾರರನ್ನ ಬಗಿಟ್ಟು ಸರ್ಕಾರ ಭೇದ ಭಾವ ಮಲ್ತೊಂದುಂಡೊಂದು ದೂರಿಯರ. ಮೀನುಗಾರರಿಗೆ ಈ ಸರ್ತಿದಾತ ಕಷ್ಟ ಏಪೊಗ್ಲ ಬೈದಜೆ. ಮೀನುಗಾರಿಕೆ ಉಂತುದುಂಡೋ ಬಲೆ ಫಿಶ್ ಮಿಲ್ ಬೊಕ ಬೇತೆ ಕೆಲವುದೇಕ್ GST ತೆರಿಗೆಲೆನು ಏರಾದೆರ. ಒಂದು ಇಡೀ ಮೀನುಗಾರಿಕೆದ ಮಿತ್ತು ಹಾಳು ಪರಿಣಾಮ ಬೀರಿಯರುಂಡೋ. ಸರ್ಕಾರ ತುರ್ತು ಮೀನುಗಾರರನ್ನ ಸಾಯಿಗೂ ಬರಡೊಂದು ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಒತ್ತಾಯ ಮಲ್ತೆರ. ಕರಾವಳಿಯಲ್ಲಿ ಮೀನುಗಾರಿಕೆ ಒಳ್ಳೆದಾಯಿತು ಅಂದರೆ ಎಲ್ರಿಗೂ ಒಳ್ಳೆ ವ್ಯಾಪಾರ. ಪುತ್ತೂರಿನ ಅಂಗಡಿಯವನಿಗೂ ಒಳ್ಳೆ ವ್ಯಾಪಾರ, ಸುಳ್ಯದ ಅಂಗಡಿಯವನಿಗೂ ವ್ಯಾಪಾರ. ಇಡೀ ಜಿಲ್ಲೆಗೆ ಅದರ ಒಂದು ಶಕ್ತಿ ಪಸರಿಸುತ್ತೆ. ಕರಾವಳಿಯ ಮೀನುಗಾರಿಕೆ ವಿಫಲವಾದಾಗ ಅದರ ದುಷ್ಪರಿಣಾಮ ಎಲ್ಲ ವರ್ಗದ ಜನರ ಮೇಲೆ ಬೀಳುವಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಪ್ರಾಯಶಃ ನನಗೊಂದು 30-40 ವರ್ಷದ ಮೀನುಗಾರಿಕೆಯಲ್ಲಿರ್ತಕ್ಕಂಥ ಅನುಭವದಲ್ಲಿ ಇವತ್ತಿನ ದುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಮೀನುಗಾರಿಕೆಗೆ ಯಾವತ್ತೂ ಬಂದಿಲ್ಲ ಎಂತಕ್ಕಂಥದ್ದು, ನಭೂತೋ ಎಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೀನುಗಾರಿಕೆಯನ್ನು ನಂಬಿಕೊಂಡು ಬಹಳಷ್ಟು ಜನ ಇದ್ದಾರೆ. ಕಟ್ಟ ಕಡೆಯ ಆ ಮೀನನ್ನು ತಲೆ ಮೇಲೆ ಹೊತ್ಕೊಂಡು ಮಾರಾಟ ಮಾಡ್ತಕ್ಕಂಥವರಿಂದ ಹಿಡಿದು, ಲೋಡರ್ಸಿಂದ ಹಿಡಿದು, ವಾಹನ ಚಾಲಕರಿಂದ ಹಿಡಿದು, ದೋಣಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಂದ ಹಿಡಿದು, ಮೀನುಗಾರಿಕಾ ದೋಣಿಯನ್ನು ನಡೆಸುವವರಿಗಿಂತ ಹಿಡಿದು, ಮತ್ತು ಈ ಮೀನು ಬಂದಾಗ ಅದನ್ನು ಸಂಸ್ಕರಣ ಮಾಡ್ತಕ್ಕಂಥ ಮೀನುಗಾರಿಕಾ ಘಟಕಗಳು, ಹೀಗೆ ತಲೆದಿಂದ ಬುಡದವರೆಗೆ ಮೀನುಗಾರಿಕೆಯ ಪ್ರತಿ ಕ್ಷೇತ್ರ ಇವತ್ತು ಹೊಡೆತಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದನ್ನು ನಾನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆದ ಕೊರೋನಾ ಕೋವಿಡ್ ಸೆಂಟರ್ಗೆ ಬತ್ತಿನ ಚಾತುರ್ಪದ ಕಲ್ವೆವರಿ 50,000 ರೂಪಾಯಿ ಬೆಲೆತ ಮೊಬೈಲ್ ಕಂಡದು ಪದ್ರಾಡಾಯಿನ ಸಂಗತಿ ನಡೆತದನ. ಆ ಟೆಂಡರ್ ನಂಚ ಪೊಗ್ಗುದಿನ ಕಲ್ವೆ ಅಲ್ಪದ ಬೇಲೆದಾರುವರಿಯನ ಮೊಬೈಲ್ಗ್ ಕಂಡದಿದ್ದಿತ್ತೆ. ಕೊರೋನಾ ಕೋವಿಡ್ ಸೆಂಟರ್ಡ್ ಮೊಬೈಲ್ ಕಂಡದಿನ ಸಂಗತಿ ಹುಬ್ಬಳ್ಳಿದ ಕಿಮ್ಸ್ ಆಸ್ಪತ್ರೆದ ಕೋವಿಡ್ ಕೇರ್ ಸೆಂಟರ್ಡ್ ನಡೆತದನ. ಅಟೆಂಡರ್ ನಂಚ ಕಿಮ್ಸ್ ಆಸ್ಪತ್ರೆದ ಕೋವಿಡ್ ಸೆಂಟರ್ಗೆ ಬತ್ತಿನ ಚಾತುರ್ಪದ ಕಲ್ವೆ ಬೇಲೆದಾರುವರಿಯನ 50,000 ರೂಪಾಯಿ ಬೆಲೆತ ಮೊಬೈಲ್ ಕಂಡದು ಪದ್ರಾಡಾತೆ. ಕಂಡು ಎಂಚ ಬತ್ತೆ ದಾನೆ ಮಾತ ಮಲ್ತದೆಂದು ಆಸ್ಪತ್ರೆದ CCTV ಕ್ಯಾಮರಡು ತೋಜಿತಿನ. ಈ ಬಗೆಟ್ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿಂಡ. ಚಂಡಮಾರುತ ಗೊತ್ತಿಕಲ್ದು ಬೊಂಬೈದ ಕಡಲುಡು ಸೋಮವಾರ ಮುರ್ಕುದಿನ ಬಾರ್ಜ್ P3 ತಾಯಿ ನೇಡ್ದು ಇಡೆಮುಟ್ಟ 37 ಪುಣ ತಿಕ್ಕದಂಡ 38 ಜನ ತೋಜಂದೆ ಆತೇರ. ಬಾರ್ಜುಡು 273 ಜನ ಇತ್ತದು 188 ಜನಕ್ಲೆಗ್ ಬಚಾವ್ ಮಲ್ತದಂಡ. ತೌಕ್ತಿ ಚಂಡಮಾರುತ ಗೊತ್ತಿಕಲ್ದು ಬೊಂಬಾಯಿಡ್ದು 35 ನಾಟಿಕಲ್ ಮೈಲ್ ದಾತು ದೂರ ಕಡತದು ಬಾರ್ಜ್ P305 ಸೋಮವಾರ ಕಡಲುಡ ಮುರ್ಕುದಿತ್ತದು ಇಡೆಮುಟ್ಟ 35 ಪುಣ ತೆಗದಂಡ. ನಾಡುನ ಕಾರ್ಯಾಚರಣೆ 4ನೇ ದಿನಕ್ಕೂ ದುಂಬರಿದಂಡ. ಬಾರ್ಜಿಡಿತ್ತಿನ 38 ಜನಲ ತೋಜಂದೆ ಆದಿತ್ತದು ಅಕುಲು ಬದುಕು ದುಲ್ಲೆರಿಂದ ಪನಿಯರೆ ಸಾಧ್ಯ ಇಜ್ಜಿಂದು ಅಧಿಕಾರಿಲು ಪಂತೆರ. ಗುರುವಾರ ನಾಡು ಪತ್ತಿನ ಪುಣ ಬೊಕ್ಕ ಬದುಕದು ಒರಿನಕ್ಲೇನು INS ಕೋಲ್ಕತ್ತಾ ಮುಂಬೈಗೆ ಸಾಗಾದ ಕುಡ ನಾಡುನ ಕಾರ್ಯಾಚರಣೆ ಶುರು ಮಲ್ತದಂಡ. INS ಕೊಚ್ಚಿ ಈ ಕಾರ್ಯಾಚರಣೆದ ಒಟ್ಟುಗೂ ಸೇರೊಂದುಂಡೋ. ಚಂಡಮಾರುತ ಗೊತ್ತಿಕಲ್ದು ಮುರುಕುದಿನ ಬಾರ್ಜ್ P305 ಇತ್ತಿನ 273 ಜನಕ್ಲಿಡು 188 ಜನಕ್ಲಿನ ಬಚಾವ್ ಮಲ್ತದಂಡ. ನಾಡುನ ಕಾರ್ಯಾಚರಣೆ ದುಂಬರಿದಂಡ. ನೌಕಾಪಟ್ಲಂದ ಪಡಾವುಲು ರಾತ್ರಿ ಇಡೀ ಕಾರ್ಯಾಚರಣೆ ನಡಪಾದ. ನೌಕಾಪಟ್ಲಂ ಗುರುವಾರ ಕಾಂಡೆ ವಿಮಾನೋಡು ನಾಡುನ ಕಾರ್ಯಾಚರಣೆ ಶುರು ಮಲ್ತದಂಡ. INS ಟಕ್, INS ಬೆಟ್ಟ, INS ಬಿಯಾಸ್, PNMI ವಿಮಾನ ಹೆಲಿಕಾಪ್ಟರ್ಲು ನಾಡುನ ಬೊಕ್ಕ ರಕ್ಷಣೆದ ಕಾರ್ಯಾಚರಣೆಡುಲ್ಲ. ತೌಕ್ತಿ ಚಂಡಮಾರುತದ ಬಗೆಟ್ಟು ಜಾಗೃತಿ ಪಂಡೆಲ್ಲ ಈ ಜಾಗೆಡು ಬಾರ್ಜನ್ ದಾಯ ಉಂಟಾದಿರಂದು ತನಿಖೆ ಮಲ್ಪು ಅಂದು ಬೊಂಬೈ ಪೊಲೀಸರು ಪಂತೆರ. ಪೊಲೀಸರು ಬುಧವಾರ ಈ ಬಗೆಟ್ಟು ಕೇಸ್ ಪಾಡ್ದೆರ. ಸೇನೆದ ಕಮಾಂಡರ್ ಆಪರೇಷನ್ ದ ನೇವಲ್ ಕಮಾಂಡ್ MK ಜಾಪ್ ಆತಿರ್ದು ತೀರ್ನಕ್ಲಿನ ಗುರ್ತ ನಾಡುಪತ್ತುನ ಕಾರ್ಯ ನಡೆತೊಂದುಂಡೋ. ಈ ಮಾತ ಜನ ತೀರ್ನವು ಬಾರ್ಜ್ P305 ಮುರ್ಕು ನೆಡ್ದೆ ಆತನಂದು ನಿಘಂಟು ಮಲ್ಪುಂಡು ತೆರಿಪಾದೆರ.
ಕೊರೋನಾ ಸೀಕದ ಒಟ್ಟುಗು ರಾಜ್ಯಡು ಪೋಡಿಪಾಯಿನ ಕಣ್ಣದ ಸೀಕ್ ಬ್ಲಾಕ್ ಫಂಗಸ್ ಮಣಿಪಾಲದ ಕೆಎಂಸಿ ಆಸ್ಪತ್ರೆಡ್ಲ ತೋಜಿದಲ್ಲ ಡಯಾಬಿಟಿಸ್ ಸೀಕದಕ್ಲೆಗ್ ಈ ಸೀಕ್ ತೋಜಿದ ಬೈದನಂದು ಒಡಿಪೋ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಪಂತೆರ ಕೊರೋನಾ ಸೀಕದೊಟ್ಟುಗು ರಾಜ್ಯಡು ಕಣ್ಣದ ನೀರು ಬ್ಲಾಕ್ ಫಂಗಸ್ ಮಲ್ಲಪೋಡಿಗೆ ಸೃಷ್ಟಿ ಮಾಡ್ತಿದ್ದ ಮಣಿಪಾಲ ಕೆಎಂಸಿ ಆಸ್ಪತ್ರೆಡ್ಲ ಬ್ಲಾಕ್ ಫಂಗಸ್ ಸೀಕದಕ್ಲುಲ್ಲೇರ ಕೊರೋನಾ ಸೀಕದಕ್ಲೆಡ್ದ 7 ಜನಕ್ಕೂ ಕಣ್ಣದ ನೀರು ತೋಜಿದ್ದ ಬೇತೆ ಜಿಲ್ಲೆಲೆಡ್ದು ಮರ್ದಗ್ ಬತ್ತದ ಕೆಎಂಸಿಗೆ ಸೇರ್ದಿನಕ್ಲೆಡ ಈ ಸೀಕ್ ತೋಜಿದ್ದ ಧಾರವಾಡ ಕೊಪ್ಪಳ ಚಿತ್ರದುರ್ಗ ದಾವಣಗೆರೆ ಹರಿಹರ ಮೂಲದ ಸೀಕದಕ್ಲೆಡ ಬ್ಲಾಕ್ ಫಂಗಸ್ ಸೀಕ್ ತೋಜಿದ್ದ ಈ 6 ಜನಕ್ಕೂ ಆಪರೇಷನ್ ಆದಿತ್ತದು ಬೇತೆ ಮರ್ದಗ್ ಸೇರ್ನಕ್ಲೆಡ ಈ ಸೀಕ್ ತೋಜಿದ್ದ ಡಯಾಬಿಟಿಸ್ ಇತ್ತಿನ ಕೊರೋನಾ ಸೀಕ್ ದಕ್ಲೆಡ ಬ್ಲಾಕ್ ಫಂಗಸ್ ತೋಜಿದ ಬೈದನಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಪಂತೆರ ವಿರಾಜಪೇಟೆ ತಾಲೂಕು ಸಿದ್ದಾಪುರ ಕೈತಲ್ ಅವರೆಗುಂದ ಕಾಡದ ಬರಿತಾ ತೋಟುಡು ಕಾರು ಜಾರ್ದು ಕಾಡಾನೆ ಒಂಜಿ ಗಂಡಿಗೆ ಬೂರ್ದುನೇನು ಕಾಡು ಇಲಾಖೆ ದಕ್ಲು ಬಚಾವ್ ಮಲ್ತಿದೆರ ಮಿತ್ತ ಬತ್ತಿನ ಆನೆ ಜೆಸಿಪಿದ ಮಿತ್ತ ಏವ್ರತೋ ಜನಗ ಪಟಾಕಿ ಪುಡತದು ಕಾಡುಗು ಗಿಡತದೆರ ಕಾರ್ ಜಾರ್ದು ಗುಂಡಿಗೆ ಬೂರ್ದಿನ ಕಾಡಾನೆ ಒಂಜೆನು ಕಾಡಿಲಾಕೆ ಕೊಡಗಡು ಬಚಾವ್ ಮಲ್ತದಂಡ ಈ ಆನೆ ತೆನಸು ನಾಡೊಂದು ಕಾಪಿ ತೋಟಗು ಬೈತಂಡ ವಿರಾಜಪೇಟೆ ತಾಲೂಕು ಸಿದ್ದಾಪುರ ಕೈತಲ್ದ ಅವೆರಗುಂದ ಕಾಡದ ಬರಿಟ್ ಬುಧಾರ ಕಾಂಡೆ ಆನೆ ಬೂರ್ದುಂಡೋ ಪ್ರಾಣ ಒರಿಪಾಯರೆ ಪುಣೆ ಹೊಂದಿತ್ತಂಡ ಇಂದೇನು ತೂದು ತೋಟದ ಯಜಮಾನೆ ಕಾಡ್ ಇಲಾಖೆಗೆ ಮಾಹಿತಿ ಕೊಡ್ತೇರ ಕಾಡ್ ಇಲಾಖೆದ ಬೇಲೆದಕ್ಲು ಸುರುಕು ಮರತ ಗೆಲ್ಲಲಿನ ಗುಂಡಿಗೆ ಪಾಡ್ದು ಪ್ರಯತ್ನ ಮಲ್ತೆಂಡಲ ಆನೆಗೆ ಮಿತ್ತು ಬರಿಯರೆ ಸಾಧ್ಯ ಆತಜೆ ಅಕೇರಿಗೆ ಜೆಸಿಪಿ ತರ್ಪುಡಾದು ಮಣ್ಣು ದಿತ್ತದು ಬಾರಿ ಸಾಸ ಮಲ್ತದ ಆನಿನ ಮಿತ್ತು ಬರ್ಪು ನಂಚ ಮಲ್ತದೇರ ಪೋಡಿದಿತ್ತಿನ ಆನೆ ಜೆಸಿಬಿದ ಮಿತ್ತು ಏವ್ರ ತೋಜಾಡ ಪಟಾಕಿ ಪುಡತದು ಆನಿನ ಕಾಡುಗು ಗಿಡತೆರ ಕುಡ್ಲಾ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಸುತ್ತುಡು ಕೊರೋನಾ ಸೀಕದಕ್ಲಿನ ಮಿತ್ತು ಕಣ್ಣದಿಯರೆ ಪ್ರಾಥಮಿಕ ಮರ್ದು ವ್ಯವಸ್ಥೆದ ಐಸೋಲೇಷನ್ ಕೇಂದ್ರ ಎನ್ಐಟಿ ಕೆಡು ಗುರುವಾರ ಶುರುವಾತನ ಮುಕ್ಕ ಶ್ರೀನಿವಾಸ ಆಸ್ಪತ್ರೆದ ನಿಲೆಟ್ ವೈದ್ಯರು ನರ್ಸುಲು ಮರ್ದು ವ್ಯವಸ್ಥೆ ಮಲ್ತಿದೆರ ಕುಡ್ಲಾ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಸುತ್ತುಡು ಕೊರೋನಾ ಸೀಕದಕ್ಲಿನ ಮಿತ್ತು ಕಣ್ಣದಿಯರೆ ಸುರತ ಮರ್ದು ಕೊರ್ಪುನ ವ್ಯವಸ್ಥೆದ ಐಸೋಲೇಷನ್ ಕೇಂದ್ರ ಗುರುವಾರದ್ದು ಎನ್ಐಟಿ ಕೆಡು ಶುರುವಾತಂಡ ಮುಕ್ಕ ಶ್ರೀನಿವಾಸ ಆಸ್ಪತ್ರೆದ ನಿಲೆಟ್ ಇಡೆಗ್ ವೈದ್ಯರು ನರ್ಸುಲು ಬೊಕ್ಕ ಮಾತ ಮರ್ದದ ವ್ಯವಸ್ಥೆ ಮಲ್ತದಂಡ ಕೋವಿಡ್ ಐಸೋಲೇಷನ್ ಕೇಂದ್ರಗೂ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಭೇಟಿ ಕೊರ್ದು ಅಲ್ತ ವ್ಯವಸ್ಥೆ ತುಯ್ಯರ ಈ ಪೊರ್ತುಡು ಶಾಸಕರು ಪಾತಿರ್ದು ಇಲ್ಲಡ್ ಮರ್ದು ವ್ಯವಸ್ಥೆ ಪುನಕ್ಲೆಗ್ ಸರಿಯಾದ ತೆರಿಪಾದ ಅಕ್ಲೆನ್ ಇಡೆಗ್ ಲೆತ್ತೊಂದು ಬತ್ತದು ಈ ಕೇಂದ್ರಡು ಸೇರಾವುಂಡು ಇತ್ತೆ ಮುಲ್ಪ 500 ಹಾಸಿಗೆ ವ್ಯವಸ್ಥೆ ಮಲ್ತದಂಡ ಅವೇನು 1,000 ಹೆಚ್ಚ ಮಲ್ಪುಣೊಂದು ಪಂಡಿರ ಒಂದು ಟಾಯ್ಲೆಟ್ ಅನ್ನತ್ತೆ ಆಯ್ತು ವೆಸ್ಟರ್ನ್ ಇಂಡಿಯನ್ ಮೂಜಿ ವಾಶ್ ಬೇಸಿನ್ ನಮ್ಮ ಪಾಸಿಟಿವ್ ಬಂದವರನ್ನು ಮನೆಯಲ್ಲಿ ಐಸೋಲೇಷನ್ಗೆ ಜಾಗ ಇರೋದಿಲ್ಲ ಅಂಥವರಿಗೆ ಇಲ್ಲಿ ಐಸೋಲೇಷನ್ ಒಂದು ರೂಮಲ್ಲಿ ಒಬ್ಬ ವ್ಯಕ್ತಿಗೆ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆ ಇರ್ತದೆ ಅವರಿಗೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಊಟ ತಿಂಡಿ ಚಾ ಏನಿದ್ರು ಸಹ ಅದೆಲ್ಲ ಸರ್ಕಾರದಿಂದ ವ್ಯವಸ್ಥೆಗಳನ್ನು ಮಾಡ್ತೇವೆ ಮತ್ತು ನಮ್ಮ ಶ್ರೀನಿವಾಸ ಹಾಸ್ಪಿಟ್ಲ್ನ ಶ್ರೀನಿವಾಸ ಆಯರು ಇದ್ದಾರೆ ಶ್ರೀನಿವಾಸ ಹಾಸ್ಪಿಟ್ಲ್ನ ಶ್ರೀನಿವಾಸ ಯೂನಿವರ್ಸಿಟಿಯಿಂದ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿಯ ಡಾಕ್ಟ್ರುಗಳನ್ನು 100 ಜನರಿಗೆ ಒಬ್ಬರು ಡಾಕ್ಟ್ರು ಮತ್ತು 2 ನರ್ಸಿಂಗ್ ಸ್ಟಾಫನ್ನು ಇಲ್ಲೇ ಕಾಯಮಾಗಿ ನಾವು ಕೂರಿಸಿರ್ತೇವೆ ಅದನ್ನು ಮಾನಿಟ್ರ್ ಮಾಡಲಿಕ್ಕೆ ಅವ್ರದ್ದು ಆಕ್ಸಿಜನ್ ಲೆವೆಲ್ ಇರ್ಬೋದು ಬೇರೆ ಬೇರೆ ವಿಷಯಗಳನ್ನು ಮಾನಿಟ್ರ್ ಮಾಡಲಿಕ್ಕೆ ನಾವು ಶ್ರೀನಿವಾಸ ಮೆಡಿಕಲ್ ಕಾಲೇಜವರ ಸಹಾಯನ ತಗೊಂಡು ಇಲ್ಲಿ ಅವರು ಡಾಕ್ಟ್ರುಗಳನ್ನು ಪೋಸ್ಟಿಂಗ್ ಮಾಡಿರ್ತಾರೆ ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸು ಸಹ ಇರ್ತದೆ ಏನಾದರೂ ಅಗತ್ಯ ಶಿಫ್ಟ್ ಮಾಡಲಿಕ್ಕೆ ಬಂದರೆ ಮತ್ತು ಇದು ಮನೆಯಲ್ಲಿರುವ ಬದಲು ಮನೆಯಲ್ಲಿ ಐಸೋಲೇಷನ್ಗೆ ಜಾಗ ಯಾರಿಗಿಲ್ಲ ಅಥವಾ ಸಮಸ್ಯೆಗಳು ಉಂಟು ಅಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಐಸೋಲೇಷನ್ ಇರಲಿ ಅವರು ಹುಷಾರಾಗೋ ತನಕ ಅವರ ಆರೈಕೆಯನ್ನು ಮಾಡಲಿಕ್ಕೆ ಮತ್ತು ಅವರ ಮದ್ದು ಕೊಡೋದಿರ್ಬೋದು ಎಲ್ಲದನ್ನು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ DC ಆಫೀಸಿಂದ ಡೈರೆಕ್ಟ್ ಆಗಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡ್ತೇವೆ ಮುಕ್ಕ ಶ್ರೀನಿವಾಸ ಆಸ್ಪತ್ರೆದು ಮಾತಾ ವೈದ್ಯಕೀಯ ಸಾಯನು ಕೊರ್ಪುಣೊಂದು ಸಂಸ್ಥೆದ ನಿರ್ದೇಶಕರು ಎ ಶ್ರೀನಿವಾಸರಾವ್ ಪಂತೆರ ಶ್ರೀನಿವಾಸ ಆಸ್ಪತ್ರೆಯಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಗೆ ನಮ್ಮ ರೀತಿಯಿಂದ ಎಂಥ ಕಾಂಟ್ರಿಬ್ಯೂಷನ್ ಬೇಕಾ ನಮ್ಮ ವೈದ್ಯಕೀಯ ಚಿಕಿತ್ಸೆ ಎಂತ ಬೇಕಾ
ಅದಕ್ಕೆ ಬೇಕಿದ್ದ ಸಿಬ್ಬಂದಿಗಳನ್ನು ಎಲ್ಲರನ್ನೂ ನಾವು ಇಲ್ಲಿ ಇಟ್ಟು ಇಲ್ಲಿಗೆ ಬೇಕಿದ್ದ ರೋಗಿಗಳಿಗೆ ಎಂತೆಲ್ಲ ಸೂಕ್ತ ಎಂಥ ಕ್ರಮ ಬೇಕಾದೆಲ್ಲ ನಾವು ತಗೊಳ್ಳಿಕ್ಕೆ ತಯಾರಿದ್ದೇವೆ ಅಂತೇಳಿ ಹೇಳ್ತಾ ಇದ್ದೇವೆ. ಇನ್ನು ಬಹುಶಃ ಪ್ರಾಯಶಃ ಇವತ್ತಿಂದವೇ ಬರಲಿಕ್ಕೆ ಶುರು ಆಗ್ತದೆ. ಇವತ್ತಿಂದವೇ ನಮ್ಮ 2 ನರ್ಸು ಮತ್ತು ಡಾಕ್ಟರ್ಸನ್ನು ನಾವು ಇಲ್ಲಿ ಇರ್ತೇವೆ. ಇಲ್ಲಿ ಚಿಕಿತ್ಸೆ ನಾವು ಇವತ್ತಿಂದವೇ ಮಾಡಲಿಕ್ಕೆ ತಯಾರಿದ್ದೇವೆ. ಕುಡ್ಲಾ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಗುರುಕರ್ಯರು ಲೋಕೇಶ್ ಬೊಳ್ಳಾಜೆ, ಸದಸ್ಯರು ಶ್ವೇತಾಯೆ, ಸರಿತಾ ಶಶಿಧರ್, ಮುಕ್ಕ ಆಸ್ಪತ್ರೆದ ಡಾಕ್ಟರ್ ಉದಯ್ ಕುಮಾರ್, ಎನ್ಐಟಿಕೆ ರಿಜಿಸ್ಟ್ರಾರ್ ರವೀಂದ್ರ ಪಾಲ್ದೆತ್ತೊಂಡಿರ. ಕೊರೋನಾ ಸಿಕ್ಕಿಡ್ದವರ ಜನ ಬಾರಿ ಕಷ್ಟೊಡುಲ್ಲಿರ ಅಂಡ ಬಿಜೆಪಿ ಶಾಸಕರು ಸಂಸದರು ಅಕ್ಲಿನ ಕರ್ತವ್ಯ ತೂವೊನ್ನೇಟ್ ಇಡೀ ಸೋತು ಪೋತೆರೆಂದು ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ದೂರ್ದೇರ ಆರು ಸುದ್ದಿಗಾರರ ಪಾತೆರಿಯರು. ರಾಜ್ಯದ ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಸುದ್ದಿಗಾರರ ಪಾತಿರ್ದು ಬಿಜೆಪಿ ಶಾಸಕರು ಸಂಸದರು ಅಕ್ಲಿನ ಕರ್ತವ್ಯ ತೂವೊನ್ನೇಟ್ ಇಡೀ ಸೋತು ಪೋತೆರ ಕೊರೋನಾ ಸಿಕ್ಕಿರ್ದ ಜನ ಕಷ್ಟೊಡುಲ್ಲಿರ ಈ ದುಂಬು ಕಾಂಗ್ರೆಸ್ ಸರ್ಕಾರ ಒಪ್ಪುನಗ ಓವೇ ಸಮಸ್ಯೆ ಎದುರಾಡಲ ಕಾಂಗ್ರೆಸ್ ಎಂಪಿಲು ಸರ್ಕಿಟ್ ಹೌಸ್ಡು ಕುಲ್ಲುದು ಕೇಂದ್ರದ ಮಂತ್ರಿಲೆಗ್ ಪ್ರಧಾನಿಲೆಗ್ ಫೋನ್ ಮಲ್ತದ ಸಮಸ್ಯೆలను ಸೀದಾ ಅಕ್ಲಿನ ಗುಮನಗು ಕನ್ನತದ ಪರಿಹಾರ ಮಲ್ತೊಂದಿತ್ತೆರ ಅಂಡ ಇತ್ತೆ ಆ ಸಾಮರ್ಥ್ಯ ನಮ್ಮ ಬಿಜೆಪಿ ನಾಯಕರಡ ಇಜ್ಜಿಂದ ಅಭಯ್ ಚಂದ್ರ ಜೈನ್ ದೂರಿಯರ. ಇವತ್ತು ಆಟೋ ರಿಕ್ಷಾ ಡ್ರೈವರ್ಸ್ಗಳು, ಟೈಲರ್ಗಳು ಅವರೆಲ್ಲರ ಬದುಕು ಇವತ್ತು ಕಷ್ಟದಾಗಿ. ಆಮೇಲೆ ಫೋಟೋಗ್ರಾಫಿ ಸ್ಟುಡಿಯೋದಲ್ಲಿ ದುಡಿಯೋರು, ಫೋಟೋಗ್ರಾಫಿ ಸ್ಟುಡಿಯೋ ಎಲ್ಲ ಬಂದಾಗಿಬಿಟ್ಟಿದೆ. ಸ್ಟುಡಿಯೋಸ್ ಆರ್ ನಾಟ್ ವರ್ಕಿಂಗ್. ಗೇರು ಬೀಜ ಕಾರ್ಖಾನೆ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಇವತ್ತು ಸರ್ಕಾರ ಪರಿಹಾರ ಯಾವುದನ್ನು ಕೂಡ ಘೋಷಣೆ ಮಾಡಲಿಲ್ಲ. ದುಡಿಯುವ ವರ್ಗ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲೆಯನ್ನು ಸೇರಿಸಿ ಈ 3 ಜಿಲ್ಲೆಗಳಲ್ಲಿ ದುಡಿಯುವ ಜನ ತತ್ತರಿಸಿ ಹೋಗಿದ್ದಾರೆ. ಅವರ ಬದುಕಿಗೆ ಏನಾದರೂ ಶಕ್ತಿ ತುಂಬುವಂಥ ಕೆಲಸ ಸರ್ಕಾರ ಮಾಡಬೇಕು. ಇದು ನಮ್ಮ ಕಳಕಳಿಯ ವಿನಂತಿ. ನಮ್ಮ ರಾಜ್ಯದಿಂದ 25 ಜನ ಲೋಕಸಭಾ ಸದಸ್ಯರನ್ನು ಡೆಲ್ಲಿಗೆ ಕಳಿಸಿದ್ದೇವೆ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಕೇಂದ್ರದೊಡನೆ ಡೈರೆಕ್ಟ್ ಟೆಲಿಫೋನ್ನಲ್ಲಿ ಮಾತಾಡುವಂಥ ಕೆಪಾಸಿಟಿ ಇವತ್ತಿಗೆ ಇಲ್ಲ ಎಂಬ ನೋವು. ಹಿಂದೆ ನಮ್ಮ ಜಿಲ್ಲೆಯಿಂದ ಜನಾರ್ದನ್ ಪೂಜಾರಿ, ವೀರಪ್ಪ ಮೊಯ್ಲಿ ಅವರೆಲ್ಲ ಆಸ್ಕರ್ ನಡೆಸಿದ್ರು. ಏನಾದರೂ ಜಿಲ್ಲೆಗೆ ತೊಂದರೆ ಆದಾಗ ನೇರವಾಗಿ ಪ್ರಧಾನಮಂತ್ರಿಗಳನ್ನು, ನೇರವಾಗಿ ಫೈನಾನ್ಸ್ ಮಿನಿಸ್ಟರನ್ನು ಸರ್ಕಿಟ್ ಹೌಸ್ನಿಂದ ಫೋನ್ ಮುಖಾಂತರ ಮಾತಾಡುವಂಥ ಯೋಗ್ಯತೆ ಮಾಜಿ ಮಂತ್ರಿಗಳಲ್ಲಿತ್ತು. ಆದರೆ ಇವತ್ತು ಕರ್ನಾಟಕದಿಂದ 25 ಲೋಕಸಭಾ ಸದಸ್ಯರನ್ನು ಕಳಿಸಿದ್ರೂ ಕೂಡ ಇವತ್ತು ಒಬ್ಬನಿಗೂ ಕೂಡ ಆ ಚೈತನ್ಯ, ಶಕ್ತಿ ಇಲ್ಲ. ಆ ನೋವು ನಮ್ಮಲ್ಲಿದೆ. ಯುವ ಕಾಂಗ್ರೆಸ್ ಮಾಜಿ ಜಿಲ್ಲಾ ಗುರುಕಾರ್ಯರು ಮಿಥುನ್ ರೈ ಪಾತಿರ್ದು ಕೊರೋನಾ ಚಂಡಮಾರುತ ಇಂಚಿತ್ತಿ ಸಂಗತಿಲಿಡ್ದು ಮೀನುಗಾರರು ಕಷ್ಟೊಡುಲ್ಲೆರ ಆಯ್ನತ್ತು ಬೇಗ ಅಕ್ಲೆಗ್ ಪ್ಯಾಕೇಜ್ ಘೋಷಣೆ ಮಲ್ಪುಡು ಮಾತಾವರ್ಗದ ಕ್ಲೆಗ್ಲ ಪ್ಯಾಕೇಜ್ ಘೋಷಣೆ ಮಲ್ಪುಡು ಒತ್ತಾಯ ಮಲ್ತೆರ. ಬಿಡಿ ಕಾರ್ಮಿಕರಿಗೆ, ಬಿಡಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಕೂಡ ನಮಗೆ ಕೂಡ ಅರ್ಜಿಯನ್ನು ಕೊಟ್ಟಿದ್ದರು. ಬಹುಶಃ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಉದ್ಯಮವನ್ನೇ ನಂಬಿಕೊಂಡು ಬದುಕುವಂಥದ್ದು ಎಷ್ಟೋ ಕುಟುಂಬಗಳಿವೆ. ಅವರಿಗೆ ಕೂಡ ಪ್ಯಾಕೇಜನ್ನು ಘೋಷಿಸದೇ ಇರುವುದು ನಿಜವಾಗಿಯೂ ಕೂಡ ಬೇಸರ ತರುವಂಥ ವಿಚಾರ. ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ, ನಮ್ಮ ಉಸ್ತುವಾರಿ ಸಚಿವರ ಹತ್ರ, ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಡಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನಿನ ಪರವಾಗಿ, ಅದೇ ರೀತಿಯಲ್ಲಿ ಮೀನುಗಾರರ ಪರವಾಗಿ, ಅದೇ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ 2,000 ರೂಪಾಯಿಯನ್ನು ಘೋಷಿಸಿದ್ದಾರೆ. ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕ ಘಟಕದವರಿಗೆ 2,000, 3,000 ರೂಪಾಯಿಯನ್ನು ಘೋಷಿಸಿದ್ದಾರೆ. ಅದೇ ರೀತಿಯಲ್ಲಿ ಟ್ಯಾಕ್ಸಿ ಚಾಲಕರಿಗೆ 2,000, 3,000 ಘೋಷಿಸಿದ್ದಾರೆ. ಈ 2,000, 3,000 ಏನು ಅವರು ಪ್ರೋತ್ಸಾಹ ಹಣವನ್ನು ಕೊಡ್ತಾ ಇದ್ದಾರೆ, ಅದನ್ನು ಕನಿಷ್ಠ ಪಕ್ಷ 10,000 ಮಾಡಬೇಕೆಂಬುದು ನಮ್ಮೆಲ್ಲರ ಒಂದು ಬೇಡಿಕೆ. ಮಂಜನಾಡಿ ಗ್ರಾಮಡು ಕೊರೋನಾ ಪರೀಕ್ಷೆ ಮಲ್ತಿನ 44 ಜನಟು 21 ಜನಕ್ಕೂ ಪಾಸಿಟಿವ್ ಒಂದು ಗಂಭೀರದ ವಿಚಾರ. ಮಾತಿರ್ಲ ಜಾಗ್ರತೆ ಹಿಡಿತದ ಜಿಲ್ಲಾಡಳಿತದ ಕೊರೋನಾ ಕ್ರಮಕ್ಕೂ ಕೈ ಜೋಡಿಸಾಲೆ ಎಂದು ಶಾಸಕರು ಯುಟಿ ಖಾದರ್ ಕೇನೊಂದೆರ. ಮಂಜನಾಡಿ ಗ್ರಾಮ ಪಂಚಾಯತ್ ಯುಟಿ ಫರೀದ್ ಸಭಾಂಗಣಡು ನಡತಿನ ಟಾಸ್ಕ್ ಫೋರ್ಸ್ ಸಭೆಟ್ ಆರ್ತಿರಿಪಾದಿರ. ಮಂಜನಾಡಿ ಗ್ರಾಮ ಪಂಚಾಯತ್ ಯುಟಿ ಫರೀದ್ ಸಭಾಂಗಣಡು ಕೋವಿಡ್-19 ಟಾಸ್ಕ್ ಫೋರ್ಸ್ ಸಭೆ ನಡೆತಿನ. ಶಾಸಕರು ಯುಟಿ ಖಾದರ್ ಸಭೆಯನ್ನು ಉದ್ದೇಶಿಸಾದ ಪಾತಿರ್ದು ಮಂಜನಾಡಿ ಗ್ರಾಮಡು 44 ಜನ ಪರೀಕ್ಷೆ ನಡಪಾಯಿನಿಟ್ಟು 21 ಜನಕ್ಕೂ ಕೊರೋನಾ ಪಾಸಿಟಿವ್ ಆಯ್ನವು ಗಂಭೀರ ವಿಚಾರ. ಮಾತಿರ್ಲ ಜಾಗ್ರತೆ ಹಿಡಿತದ ಜಿಲ್ಲಾಡಳಿತದ ಕ್ರಮಕ್ಕೂ ಕೈ ಜೋಡಿಸಾಲೆ ಎಂದು ಕೇನೊಂಡಿರ. ಕೋವಿಡ್ ನಿಯಂತ್ರಣಗೂ ಸರಿಯಾದ ಟಾಸ್ಕ್ ಫೋರ್ಸ್ ಕಾರ್ಯ ಮಲ್ತೊಂದು ದುಂಬರಿಯೋಡು. ಲಾಕ್ಡೌನ್ ಕೊರೋನಾ ಸೀಕಗ್ ಮರ್ದತ್
ದುಂಬು ಲಾಕ್ಡೌನ್ ಮಲ್ತಿನೇರ್ದು ಬೊಕ್ಕಲ ಪಾಸಿಟಿವ್ ಹೆಚ್ಚೊಂದು ಬೈದಂಡ ಸರಿಯಾದ ತೀರ್ಥಮಟ್ಟದ ಆಕ್ಷನ್ ಪ್ಲಾನ್ ಕಟ್ಟಂಡ ಮಾತ್ರ ನಿಯಂತ್ರಣ ಸಾಧ್ಯ. ಗ್ರಾಮ ಮಟ್ಟ ಮಾತ್ರ ವಾರ್ಡ್ ಮಟ್ಟೊಡ್ಲ ಸಮಿತಿ ಕಟ್ಟೋಡು. ಪಾಸಿಟಿವ್ ಕೇಸ್ ದ ಬಗೆಟ್ ಮಾಹಿತಿ ಗ್ರಾಮ ಪಂಚಾಯತ್ ಸದಸ್ಯರಡ ಒಪ್ಪೋಡು. ಕೋವಿಡ್ ಟೆಸ್ಟ್ ಆಯ್ನಕ್ಕಲು ವರದಿ ಬರ್ಪು ನಡೆ ಮುಟ್ಟ ತಿರ್ಗಂದಿನಂಚ ಗಸ್ತ್ ಪೊಲೀಸರು ಕ್ರಮದಿತ್ತ ಅವೇನು ಅಧಿಕಾರಿಗಳು ಪಿಂದನುಡುಂದು ಯುಟಿ ಖಾದರ್ ಪಂಡೆರ. ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಿಶ್ರಿಯಾ ಪಾತೆರ್ದ ಮಂಜನಾಡಿ ಗ್ರಾಮಡು 21 ಕೇಸ್ ಉಂಡು. 14 ಜನ ಹೋಮ್ ಐಸೋಲೇಷನ್ ಉಳ್ಳೇರ, ಈರ್ವೇರು ಆಸ್ಪತ್ರೆಡ್ ಉಳ್ಳೇರ. ತೀರ್ದಿನ 1 ಕೇಸ್ ಉಂಡು ಎಂದು ಪಂಡೆರ. ಈಗ 22 ಜನ ಇದ್ದಾರೆ ಮಂಜನಾಡಿಯಲ್ಲಿ. ಅವನು ನೀವು ಟ್ರೆಸ್ ಮಾಡಬೇಕು. ಎಷ್ಟು ಜನ ಟ್ರೆಸ್ ಮಾಡಿದ್ದೀರಿ? ನಿಮ್ಮ ಪ್ರತಿಯೊಂದು ವಾರ್ಡ್ಗೆ ಮತ್ತು ನಿಮ್ಮ ಗ್ರಾಮ ಪಂಚಾಯತಿಗೆ ಗೊತ್ತಾಗಬೇಕು. ನಿಮ್ಮ ವಾರ್ಡಿಂದ ಇವತ್ತು ಎಷ್ಟು ಜನ ಟೆಸ್ಟಿಗೆ ಹೋಗಿದ್ದಾರೆ ಅಂತೇಳಿ ಮಧ್ಯಾಹ್ನ 12 ಗಂಟೆ ಆಗುವಾಗ ನಿಮಗೆ ಮಾಹಿತಿ ಬರಬೇಕು. ನಿಮಗೆ ಮಾಹಿತಿ ಬರದಿದ್ರೆ ನೀವು ಫೋನ್ ಮಾಡಿ ಕೇಳಬೇಕು. ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು, ಬಿಡಿ ಅವರು 3 o'clock 3 ಗಂಟೆಗೆ ನಿಮಗೆ ಲಿಸ್ಟ್ ಬರಬೇಕು. ಮಂಜನಾಡಿ ಗ್ರಾಮದಿಂದ ಯಾರೆಲ್ಲ ಟೆಸ್ಟಿಗೆ ಹೋಗಿದ್ದಾರೆ ಅವರ ಪಟ್ಟಿ ತಗೊಂಡು ಆ ವಾರ್ಡ್ ಕಮಿಟಿ ಅವ್ರನ್ನ ಹೇಳಿ ಅವರು ಅವರ ಮನೆಗೆ ಹೋಗಿ ಹೇಳಬೇಕು, ನೀ ಟೆಸ್ಟಿಗೆ ಹೋಗಿದ್ದೀವಿ ಮಾರ್ರೆ, ಸದ್ಯಕ್ಕೆ ಇಲ್ಲಿಗೆ ನೀನು ಹೊರಗೆ ಹೋಗಬೇಡ, ನಿನ್ನ ರಿಸಲ್ಟ್ ಬರೋ ತನಕ ನೀನು ಹೊರಗೆ ಹೋಗಬೇಡ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವ್ನಿಗೆ ಹೇಳಬೇಕು. ಅವನಿಗೆ ಕೇಳದಿದ್ರೆ ಅಲ್ಲಿ ಬೀಟ್ ಪೊಲೀಸ್ ಇದ್ದಾರೆ. ಯಾರು ಬೀಟ್ ಪೊಲೀಸ್ ಇಲ್ಲಿ? ಅವ್ರ ನಂಬರ್ ಇರ್ಬೇಕಲ್ಲ, ಅವ್ರ ನಂಬರ್ ಎಲ್ಲ ಕೊಡಿ. ಅವ್ರು ಬೀಟ್ ಪೊಲೀಸ್ ಫೋನ್ ಮಾಡಿ ಹೇಳ್ತಾರೆ. ಅವರಲ್ಲಿ ಫೋನಲ್ಲಿ ಮಾತಾಡ್ತಾರೆ. ಮತ್ತೆ ಹೊರಗೆ ತಿರುಗಾಡಿ ಬಂದು ವಾಟ್ಸಪ್ ಮಾಡಿ ಕಳಿಸಿ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಡಿಎಪಿ ಈಟದ ಸಬ್ಸಿಡಿನ 500 ರೂಪಾಯಿ ದಾತು 1,200 ಹೆಚ್ಚು ಮಲ್ತಿನ ಕೇಂದ್ರ ಸರ್ಕಾರ. ರೈತರನ ಏಳಿಗೆನೇ ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ತೊಕ್ಕೊಟ್ಟು ರಾಜಮಾರ್ಗದ ಮೇಲ್ಸಂಕೋಡು ಸ್ಕೂಟರ್ಗೆ ಎಡ್ತಿನ ಕಾರು. ಮೇಲ್ಸಂಕೋಡ್ದು ತಿರ್ತು ರಟ್ಟದು ಜೀವ ಕಳೆಯನ್ನ ಕುಂಪಳದ ವಸಂತಿ. ಮಲ್ಲ ಪೆಟ್ಟಾದ ಮಗಲು ಆಸ್ಪತ್ರೆಗೆ. ಚಂಡಮಾರುತಗು ಬೊಂಬೈ ಕಡಲಡ ಮುರ್ಕಿನ ಬಾರ್ಜ್ P305 273 ಜನಟು 188 ಬಚಾವ್. 35 ಪುಣ ತಿಕ್ಕದು ನನ್ನಲ ನಾಡುಪತ್ತುನ ಕಾರ್ಯಾಚರಣೆ. ಮಂಜನಾಡಿ ಗ್ರಾಮಡು ಪರೀಕ್ಷೆ ನಡಪಾಯಿನ 44 ಜನಟು 21 ಜನಕ್ಕೂ ಕೊರೋನಾ ಪಾಸಿಟಿವ್. ಒಂದು ಗಂಭೀರ ವಿಚಾರ. ಜಿಲ್ಲಾಡಳಿತದ ಕೊರೋನಾ ಕ್ರಮ ತೊಟ್ಟುಗೂ ಕೈ ಜೋಡಿಸಾಲೆ. ಕೋವಿಡ್ ಟಾಸ್ಕ್ ಫೋರ್ಸ್ ಬಿಟ್ಟು ಯುಟಿ ಖಾದರ್. ಇಡೆಗ್ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗೂ ನಮ್ಮ ಕುಡ್ಲಾ ತುಳು ವಾರ್ತೆಲು ಸಲ್ಮೇಲೆ.